ನಮಸ್ಕಾರ. ಎಲ್ಲರೂ ನಾನು ಕೇಳ್ತಾ ಇದ್ರು ಯಾರು ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ ಅಂತ. ಕೇಳಿದ ತಕ್ಷಣ ನಾನು ಫಸ್ಟ್ ಯಾವತ್ತು ಹೇಳೋದು, ಇವತ್ತಿನ ಕಂಬಳದ ಸೆಲೆಬ್ರಿಟಿಗಳು ಕೋಣಗಳು. ಸೊ ಈ ಕೋಣಗಳ ಯಜಮಾನರಿಗೆ, ಕೋಣಗಳ ಮಾಲಕರಿಗೆ ಹಾಗೂ ಅದನ್ನ ನೋಡ್ಕೊಳ್ಳೋರಿಗೆ, ಓಡಿಸೋರಿಗೆ, ಇಡೀ ತಂಡಕ್ಕೆ ಒಂದು ಧನ್ಯವಾದಗಳು ಹೇಳಬೇಕು. ಮೊದಲು ನಮ್ಮ ಜೊತೆ ಇದ್ದಿದ್ದಕ್ಕೆ, ತಮಾಷೆ ಅಲ್ಲ, ಅಲ್ಲಿಂದ ಇಲ್ಲಿ ಬಂದು ಈ ಕೋಣಗಳನ್ನು ಹಿಡ್ಕೊಂಡು ಹೇಳ್ದಂಗೆ ಕೇಳಲ್ಲ. ಸೊ ಇಡೀ ತಂಡಕ್ಕೆ ಬಂದದ್ದು 170 ಕೋಣಗಳ ಜೊತೆ ಕೋಣಗಳು ಬಂದಿದ್ವಿ. ಎಲ್ಲ ತಂಡಕ್ಕೆ ಧನ್ಯವಾದಗಳು. ಇದು ಈ ಒಂದು ಇತಿಹಾಸ ಸೃಷ್ಟಿ. ಬೆಂಗಳೂರಲ್ಲಿ ಮೊದಲ ಬಾರಿ ನಮ್ಮ ಸಂಪ್ರದಾಯ, ಕರಾವಳಿ ಸಂಪ್ರದಾಯ, ಯಾಕೆಂದರೆ ಒಂದು ಹೇಳ್ಬೇಕಂದ್ರೆ ತುಳುನಾಡ ಸಂಪ್ರದಾಯ, ಬಟ್ ಬೈಂದೂರಲ್ಲಿ ಕಂಬಳ ನಡೀತಾ ಇದೆ, ಮಂಜೇಶ್ವರದಲ್ಲಿ ಕಂಬಳ ನಡೀತಾ ಇದೆ, ಕರಾವಳಿಯಲ್ಲೇ ಹೇಳಬೇಕು. ಸೊ ಇಡೀ ಆ ಒಂದು ದಕ್ಷಿಣ ಕನ್ನಡ, ಉಡುಪಿ, ಇಡೀ ಬೆಲ್ಟಲ್ಲಿ ನಡೆಯೋ ಈ ಸಂಪ್ರದಾಯನ ನಾವೀಗ ಬೆಂಗಳೂರಿಗೆ ತಂದಿದ್ದೀವಿ. ಬೆಂಗಳೂರಿನ ಎಲ್ಲ ತುಳು ಸಂಘಟನೆಗಳು, ಎಲ್ಲ ಜಾತಿ ಸಂಘಟನೆಗಳು ಸೇರಿ ಇದನ್ನು ಇಲ್ಲಿ ಬೆಂಗಳೂರಿಗೆ ತಂದಿದ್ದೀವಿ. ಸೊ ಇದನ್ನು ಜೊತೆ ಸೇರಿಸಿದ್ದಕ್ಕೆ ಎಲ್ಲರಿಗೂ ನಾನು ಹೇಳೋದು, ಇಡೀ ಇಲ್ಲಿದ್ದು ಎಲ್ಲ ಸಂಘಗಳಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಇವತ್ತು ನಮ್ಮ ಕೆಲವರ ಕನಸು ಇದು, ಬೆಂಗಳೂರಲ್ಲಿ ಕಂಬಳ. ನಮ್ಮ ಅಶೋಕ್ ರೈ ಅವರ ಕನಸು, ನಮ್ಮ ಪ್ರಕಾಶ್ ರೈ ಅವರು ಏನು ತುಂಬ ವರ್ಷಗಳಿಂದ ಇದನ್ನು ಮಾಡಬೇಕು ಅಂತ ಕನಸಿಟ್ಕೊಂಡಿದ್ರು. ಈ ತುಂಬ ತುಳುಕೂಟ ಅವರು ಇಟ್ಕೊಂಡಿದ್ರು. ಒಂದಷ್ಟು ತುಳು ಸಂಘಟನೆಗಳು ಇದರ ಬಗ್ಗೆ ಮಾತಾಡ್ತಾನೆ ಇದ್ರು. ಈ ಕನಸು ಇವತ್ತು ನನಸಾಗ್ತಾ ಇದೆ. ಈ ಕನಸನ್ನು ಹೊಂದಿದವರಿಗೂ ನಾವು ಧನ್ಯವಾದಗಳು ಅರ್ಪಿಸಬೇಕು. ಜೊತೆಗೆ ಇವತ್ತು ನಮ್ಮ ಅತಿಥಿಯಾಗಿ ಬಂದ ಎಲ್ರಿಗೂ ನಾನು ಹೇಳೋದು, ಇದ್ದಾಗತ್ತೆ ಭಾಷಣ, ಎಲ್ರಿಗೂ ನಮ್ಮ ಹೊರದೇಶದಿಂದ ಬಂದ ಅತಿಥಿಗಳಿದ್ದಾರೆ, ಇವರಿಗೆಲ್ರಿಗೂ ಧನ್ಯವಾದ. ಮೊದಲು ಫಾರ್ಮಲ್ ಧನ್ಯವಾದ ಬೇರೆಯವರು ಹೇಳ್ತಾರೆ. ಇವತ್ತು ಎಲ್ಲ ಬೆಂಗಳೂರಿಗಷ್ಟೇ, ಮಂಗಳೂರು ಅಷ್ಟೇ, ಎಲ್ಲ ಬೇರೆ ಉತ್ತರ ಕರ್ನಾಟಕ, ಇಡೀ ಕರ್ನಾಟಕ ಅಥವಾ ಬೇರೆ ಊರಿಂದ ಬಂದವರು ಇದನ್ನು ಎಂಜಾಯ್ ಮಾಡಿ, ಇದು ನಾವು ನಿಮಗೋಸ್ಕರ ಎಲ್ಲರೂ ಸೇರಿ ಮಾಡಿದ ಕೆಲಸ ಇದು. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಿ. ಆಮೇಲೆ ಇದನ್ನು ಮಾಡೋದಕ್ಕೆ ಒಂದಷ್ಟು ತಂಡ, ನಾನು ಹೇಳಬೇಕಂದ್ರೆ ನಮ್ಮ ಟೆಂಟ್ ಹೌಸ್, ಸ್ಟೇಜು, ಈ ಎಲ್ಲ ಡೆಕೋ, ನಮ್ಮ ಡಿಸೈನಿಂಗ್ ತಂಡಗಳು ತುಂಬ ಶ್ರಮ ಪಟ್ಟಿದೆ. ಕೆಲವು ತಿಂಗಳಿಂದ ಶ್ರಮ ಪಡ್ತೀವಿ. ಈ ಕರೆ ಮಾಡೋಕ್ಕಾಗಲಿ, ಮಂಗಳೂರಿಂದ ಎಕ್ಸ್ಪರ್ಟ್ಸ್ ಬಂದು ಇಲ್ಲಿ ಮಾಡಿದ್ದಾರೆ. ಇಡೀ ತಂಡವಾಗಿ ಮಂಗಳೂರಿಂದ ಒಂದು 15,000 ಜನ ಬಂದಿದ್ದಾರೆ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚೆಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.